ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಗಾದ್ರೆ ಪ್ರೀಮಿಯಂ ಸೀ ಫುಡ್, ಪೋಸ್ಟ್ಮ್ಯಾನ್ ತೂರ್ ದಾಲ್, ಡೈರಿ ಡೇ ಐಸ್ ಕ್ರೀಮ್. ಸಿನಿಮಾದಲ್ಲಿ ಕಷ್ಟದಲ್ಲಿರೋರ್ನ ಸ್ಟಾರ್ ಕಾಪಾಡ್ತಾರೆ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಗಾದ್ರೆ ಪ್ರೀಮಿಯಂ ಸೀ ಫುಡ್, ಪೋಸ್ಟ್ಮ್ಯಾನ್ ತೂರ್ ದಾಲ್, ಹಾಗೆಯೇ ಡೈರಿ ಡೇ ಐಸ್ ಕ್ರೀಮ್. ಕಳೆದ ಶುಕ್ರವಾರ ಕ್ರ್ಯಾಬ್ ರೈಸ್ ಹೇಳ್ಕೊಟ್ಟಿದೆ, ಟ್ರೈ ಮಾಡಿದ್ರಾ? ಎಸ್, ಟೇಸ್ಟಿ ಆಗಿತ್ತಲ್ಲ. ಸೊ ಹಾಗೇ ಕ್ರ್ಯಾಬನ್ನು ಹಾಗೇ ಡೀಪ್ ಫ್ರೈ ಮಾಡಿ ಕೂಡ ಟೇಸ್ಟ್ ನೋಡಿರ್ಬೋದು. ಟೇಸ್ಟ್ ಇತ್ತಲ್ಲ? ಎಸ್, ಕಳೆದ ಸಂಚಿಕೆಯಲ್ಲಿ ಅಂದರೆ ಕಳೆದ ಶುಕ್ರವಾರ ಹೇಳಿದ್ದೆ, ಸೊ ಕ್ರ್ಯಾಬ್ ರೈಸ್ ಜೊತೆಗೆ ಸರಿಹೊಂದುವಂಥ ಇನ್ನೊಂದು ಡಿಶ್ ಹೇಳ್ಕೊಡ್ತೀನಿ ಅಂತ. ಸೊ ಯಾವ ಡಿಶ್ ನೀವು ಕೂಡ ಕಾಯ್ತಾ ಇರ್ತೀರಿ ಖಂಡಿತವಾಗ್ಲೂ. ಸೊ ಇದು ಕಳೆದ ಸಂಚಿಕೆಯಲ್ಲಿ ತೋರಿಸಿದಂಥ ಕ್ರ್ಯಾಬ್ ರೈಸ್ ಜೊತೆಗೆ ಅಲ್ಲ, ಬೇರೆ ಇನ್ನಿತರ ನಾವು ಯಾವಾಗಲೂ ತಯಾರಿಸುವಂಥ ಗೀ ರೈಸ್ ಆಗಿರ್ಬೋದು, ಅದ್ರ ಜೊತೆಗೂ ಕೂಡ, ಅಥವಾ ಪ್ಲೇನ್ ರೈಸ್ ಸೊ ಟ್ರೈ ಮಾಡ್ಬೋದು. ಸೊ ಅದ್ರ ಜೊತೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಯಾವ ಡಿಶ್ ಕಾಯ್ತಾ ಇದ್ದೀರಿ ಅಲ್ವಾ? ಎಸ್, ಸೊ ಕ್ರ್ಯಾಬ್ ಟೊಮ್ಯಾಟಿನಿ ಸಾಸ್ ಹೇಳ್ಕೊಡ್ತಾ ಇದ್ದೀನಿ. ಸೊ ಕ್ರ್ಯಾಬ್ ಟೊಮ್ಯಾಟಿನಿ ಸಾಸ್, ಇದು ಸಾಸ್ ಹಾಗೇ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಳ್ಳುವಂಥದ್ದಲ್ಲ, ಸೊ ಆವತ್ತೇ ಮಾಡಿಕೊಂಡು ಮುಗಿಸುವಂಥದ್ದು. ಸೊ ಶುರು ಮಾಡೋಣ. ಸೊ ಫಸ್ಟ್ ಏನು ಮಾಡಬೇಕು? ಸೊ ಫಸ್ಟ್ ಕುಕ್ಕರ್ ತಗೊಳ್ಬೇಕು. ಸೊ ಇದರಲ್ಲಿ ಸ್ವಲ್ಪ ಕೆಲಸ ಇದೆ. ಸೊ ಕುಕ್ಕರ್ಗೆ ಸೊ ಟೊಮ್ಯಾಟಿನಿ ಅಂದರೆ ಟೊಮ್ಯಾಟೊ ಖಂಡಿತವಾಗ್ಲೂ ಬೇಕೇ ಬೇಕು. ಸೊ ನಾವು ಒಂದು ಸಾಧಾರಣ 3 ಟೊಮ್ಯಾಟೊವನ್ನು ಹಾಕ್ಕೊಳ್ಳುವ. ಸಾಕು, 3 ಟೊಮ್ಯಾಟೊ ಸಾಕಾಗುತ್ತೆ. ಹಾಗೆಯೇ ರೆಡ್ ಚಿಲ್ಲಿ, ಒಣಮೆಣಸು. ಸೊ ಖಾರಕ್ಕೆ ಯೂಶ್ವಲಿ ನಾವು ಮೆಣಸಿನ ಪುಡಿಯೇ ಬೇಕು ಅಂತ ಇಲ್ಲ, ಒಣಮೆಣಸನ್ನು ಕೂಡ ಹಾಕ್ಕೊಂಡು ಮಾಡ್ಕೊಳ್ಬೋದು. ಸೊ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಬೇಯಿಸ್ಕೊಳ್ಬೇಕು. ಸೊ ಹೀಗೆ ಮಾಡೋದ್ರಿಂದ ನಿಮಗೆ ಪಲ್ಪ್ ಟೊಮ್ಯಾಟೊ ಕೂಡ ಚೆನ್ನಾಗಿ ಬೆಂದಿರುತ್ತೆ. ಅದೇ ರೀತಿ ಒಣಮೆಣಸು ಕೂಡ ತೀರಾ ಸಾಫ್ಟ್ ಆಗಿರುತ್ತೆ, ಖಡಕ್ ತುಂಬ ಖಾರ ಅನಿಸಲ್ಲ, ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಎಸ್, ಇದನ್ನು ಬೇಯೋದಕ್ಕೆ ಇಟ್ಕೊಂಡ್ಬಿಡೋಣ. ಸೊ ಇದು ಆ್ಯಕ್ಚುಲಿ ಇನ್ನೂ ಕೆಲಸ ಇದೆ. ಇದು ಈ ಕಡೆ ಬೇಯ್ತಾ ಇರಲಿ, ಈ ಕಡೆ ಬೇಯ್ತಾ ಇರುತ್ತೆ. ಅದರ ಜೊತೆಗೇ ಡೀಪ್ ಫ್ರೈ ಕೂಡ ಮಾಡ್ಕೊಳ್ಬೇಕಾಗತ್ತೆ. ಕ್ರ್ಯಾಬ್ ಆಗಲೇ ನಾವು ಅಂದರೆ ಕಳೆದ ಸಂಚಿಕೆಯಲ್ಲಿ ನೋಡಿದ್ದೀವಿ, ಕಳೆದ ಶುಕ್ರವಾರ ನೋಡಿದ್ದೀವಿ. ಸೊ ಅಮೃತ್ಸರಿ ಕ್ರ್ಯಾಬ್ ಕ್ಲಾ ಇದೆ, ಕ್ರ್ಯಾಬ್ ಕ್ಲಾ ಅಮೃತ್ಸರಿ ಸ್ಪೈಸಿ. ಸೊ ಈ ಡಿಶ್ ಕೂಡ ಸ್ವಲ್ಪ ಸ್ಪೈಸಿ ಆಗಿರುತ್ತೆ. ಹಾಗೆ ಟೇಸ್ಟ್ ನೋಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಲಾಸ್ಟ್ ವೀಕೇ ನಾನು ಹೇಳಿದ್ದೆ. ಸೊ ಇದ್ರ ಜೊತೆಗೂ ಕೂಡ ತುಂಬ ಚೆನ್ನಾಗಿ ಹೊಂದ್ಕೊಂಡು ಹೋಗುತ್ತೆ. ಸೊ ವಿಲ್ ಫ್ರೈ ದಿಸ್. ಸೊ ಇದಕ್ಕೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ನಮ್ಮ ಅಡುಗೆ ಮನೆಯಲ್ಲಿ ಯಾವಾಗಲೂ ಬಳಸುವಂಥ ಎಣ್ಣೆ, ಹೆಲ್ದಿ ಟೇಸ್ಟಿ ಆಯಿಲ್, ಕೊಲೆಸ್ಟ್ರಾಲ್ ಫ್ರೀ ಆಯಿಲ್. ಸೊ ಎಣ್ಣೆ ಬಿಸಿ ಆಗ್ತಾ ಇರಲಿ, ಅದು ಕೂಡ ಈ ಕಡೆ ಬೇಯ್ತಾ ಇದೆ. ಅದರ ನಂತರ ನಮ್ಮ ಕೆಲಸ. ಸೊ ಆಗಲೇ ಹೇಳಿದ ಪ್ರಕಾರ ಕ್ರ್ಯಾಬ್ ಕ್ಲಾ ಅಮೃತ್ಸರಿ. ಸೊ ಕಳೆದ ಸಂಚಿಕೆಯಲ್ಲಿ ನಾವು ರೈಸ್ ಜೊತೆಗೆ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಇವತ್ತು ಸಾಸ್ ಜೊತೆಗೂ ಕೂಡ ಇದು ತುಂಬ ಚೆನ್ನಾಗಿ ಹೊಂದ್ಕೊಂಡು ಹೋಗುತ್ತೆ. ಸೊ ಹಾಗೆ ಸಾಸಸ್ ಅಂದರೆ ಖಾಲಿ ಹಾಗೆ ಬ್ಲ್ಯಾಂಡ್ ಆಗಿರುತ್ತೆ ಅಥವಾ ಲಿಕ್ವಿಡ್ ಫಾರ್ಮಲ್ಲಿರುತ್ತೆ. ಬಟ್ ಇದನ್ನು ಕೂಡ ಜೊತೆಯಲ್ಲಿ ಹಾಕೊಳ್ಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಎಸ್, ಸೊ ಎಣ್ಣೆ ಕೂಡ ಬಿಸಿಯಾಗಿದೆ. ಸೊ ಕ್ರ್ಯಾಬ್ ಕ್ಲಾ ಅಮೃತ್ಸರಿ, ಸೊ ಖಾರ ಇರುವಂಥ ಒಂದು ಡಿಶ್. ಸೊ ಡೀಪ್ ಫ್ರೈ ಮಾಡ್ಕೊಳ್ಬೋದು.
ಆ್ಯಂಡ್ ಡೀಪ್ ಫ್ರೈ ಮಾಡ್ಕೊಳ್ಳುವಾಗಲೂ ಟೆನ್ಷನ್ ಇಲ್ಲ, ಯಾಕೆಂತ ಹೇಳಿದರೆ ಹಾಗೆ ಕೈಯಿಂದ ಜರತಾ ಏನಿಲ್ಲ, ಅದರ ಟೀತ್ ಅದರ ಜೊತೆಗಿದೆ, ಹೀಗೆ ಆರಾಮ್ಸೆ ಹಾಕ್ಕೊಳ್ಳೋದಕ್ಕೂ ತುಂಬ ಚೆನ್ನಾಗಿದೆ. ಸೊ ಹೆಸರಿಗೆ ತಕ್ಕನ ಹಾಗೆ ಕ್ರ್ಯಾಬ್ ಕ್ಲಾಸ್ ಕೂಡ ಹಾಗೇ ಇದೆ ಅದರದ್ದು. ವೆರಿ ಫ್ರೆಶ್. ಸೊ ಅದು ಫ್ರೈ ಆಗ್ತಾ ಇದೆ, ಇದರಲ್ಲೇ ಇದೆ. ಗೆಸ್ ಇದು ಆಯಿತು, ಸಾಕು. ಬಿಸಿಲ್ ಕೂಡ ಬೇಕು ಅಂತ ಇಲ್ಲ, ಸ್ವಲ್ಪ ಬಿಸಿ ಆದರೆ ಅದು ಅದರ ಸ್ಕಿನ್ ಈಸಿಲಿ ಪೀಲ್ ಔಟ್ ಮಾಡ್ಬೋದು ಅಂತ ಹೇಳಿ. ಹಾಗೆಯೇ ಈ ಕ್ರ್ಯಾಬ್ ಕ್ಲಾ ಅಮೃತ್ಸರಿ ಈ ಒಂದು ಇದರಲ್ಲಿ ನಾವು ಹೇಗೆ ನೋಡ್ತಾ ಇದ್ದೀವೋ ಅದೇ ರೀತಿ ಆ ಪ್ರಾಡಕ್ಟ್ ಕೂಡ ಅದೇ ರೀತಿ ಆಗಿದೆ. ಸೊ ಹಾಗಾಗಿ ನಿಮಗೆ ಏನು ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಒಳಗಡೆ ತುಂಬ ಚಿಕ್ಕ ಪೀಸಸ್ ಅಂದರೆ ಖಂಡಿತವಾಗ್ಲೂ ಇಲ್ಲ, ಅದರಲ್ಲಿ ಹೇಗೆ ತೋರಿಸಿದಾರೋ ಅದೇ ರೀತಿಯಾಗಿ ಅಷ್ಟೇ ದೊಡ್ಡ ಪೀಸಸ್ ಕೂಡ ಇದೆ. ಇದರ ಹಾಗೆಯೇ ಲಾಬ್ಸ್ಟರ್ದು ಕೂಡ ಇನ್ನೊಂದು ರೆಸಿಪಿ ಕೂಡ ಇದೆ, ಅದು ಕೂಡ ತುಂಬ ಚೆನ್ನಾಗಿದೆ. ಅದು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೇಳ್ಕೊಡ್ತೀನಿ, ಮುಂದಿನ ಶುಕ್ರವಾರ. ಸೊ ಇದು ಕೂಡ ತೀರಾ ಹೊತ್ತು ಬೇಕು ಅಂತ ಇಲ್ಲ, ಇಮಿಡಿಯೇಟ್ ಆಗುತ್ತೆ. ಇನ್ನೊಂದು ವಿಷಯ ಏನು ಅಂತ ಹೇಳಿದರೆ, ಮನೆಯಲ್ಲಿ ಯಾರಾದರೂ ಗೆಸ್ಟ್ ಬಂದರು, ಮನೇಲಿ ಏನೂ ಫಿಶ್ ಇಲ್ಲ, ಅಥವಾ ಗೆಸ್ಟ್ ಯಾವಾಗಲೂ ಬರುವಾಗ ಏನಾದರೂ ಸಡನ್ನಾಗಿ ಮಾಡಿಕೊಡ್ಬೇಕು, ಊಟದ ಟೈಮಿಗೆ ಬಂದರೆ ಖಾಲಿ ಅನ್ನ ಸಾರು ಹಾಗೆ ಇದೆ ಅಂತ ಹೇಳಿದರೆ ಖಂಡಿತವಾಗ್ಲೂ ಇದನ್ನು ಕೂಡ ಮಾಡ್ಬೋದು. ಸಾರು ಅಂತ ಹೇಳಿದರೆ ಸೊ ಪೋಸ್ಟ್ಮ್ಯಾನ್ ತೂರ್ ದಾಲ್ ಇದೆ. ಸೊ ದಾಲ್ ಐಟಮ್ಸ್ ಸೂಪರ್ಬ್ ಆಗಿರುತ್ತೆ. ಒಂದು ಕಡೆ ದಾಲ್ ಮಖನಿ ಅಥವಾ ದಾಲ್ ಫ್ರೈ ಏನೋ ಮಾಡಿಕೊಂಡು ಇದನ್ನು ಕೂಡ ಹಾಗೇ ಗಾದ್ರೆ ಕ್ರ್ಯಾಬ್ ಕ್ಲಾ ಇದನ್ನು ಹಾಕ್ಕೊಂಡು ಒಂದು ಪೀಸಸ್ ಜೊತೆಗೆ ಇದ್ದರೆ ಸಖತ್ತಾಗಿರುತ್ತೆ ಊಟ. ಸಂತೋಷ್ ರೈಸ್ ಕುಚ್ಚಲಕ್ಕಿ ಬೇರೆ ಇದೆ, ಎಷ್ಟೊಳ್ಳೆ ಕಾಂಬಿನೇಷನ್ ಅಲ್ವಾ. ಸೊ ಅನ್ನ ದಾಲ್ ಹಾಗೆಯೇ ಇದು ಫ್ರೈ, ಸೂಪರ್. ಸೊ ಐ ಗೆಸ್ ಇದು ಆಯಿತು. ಸೊ ಕಂಪ್ಲೀಟ್ ಮೀಲ್ ಒಂದೇ ಕಡೆ ಸಿಗ್ತಾ ಇದೆ. ಸೊ ನೋಡಿ, ಹಾಗೇನೆ ನೋಡ್ತಾ ಇರುವಾಗಲೇ ಗೊತ್ತಾಗ್ತಾ ಇದೆ, ಎಣ್ಣೆ ಕೂಡ ಹೀರ್ಕೊಳ್ಳಲ್ಲ. ವೆರಿ ಕ್ರಿಸ್ಪಿಯರ್. ಸೊ ಇದನ್ನು ಇಲ್ಲೇ ಇರಲಿ ಇದು. ಸೊ ಎಣ್ಣೆಯನ್ನು ಆ ಕಡೆ ಇಟ್ಕೊಂಬೇಡ. ಎಸ್, ಗ್ಯಾಸ್ ಆಫ್. ಸೊ ಇದು ಸ್ವಲ್ಪ ಸ್ಟೀಮ್ ಬಿಡೋವರೆಗೂ ವಿಲ್ ಹ್ಯಾವ್ ಟು ವೇಟ್. ಸೊ ಹಾಗೆ ಹೇಳ್ತಾ ಇದೆ, ಇದರಲ್ಲಿ ಡಿಫ್ರೆಂಟ್ ರೆಸಿಪೀಸ್ ಇದೆ. ಇವರ ವೆಬ್ಸೈಟ್ಗೆ ಹೋದರೆ ನಿಮಗೆ ಡಿಫ್ರೆಂಟ್ ರೆಸಿಪೀಸ್ ಸಿಗುತ್ತೆ. ನಿಮ್ಗೆ ಯಾವ್ದು ಈಸಿ ಅನಿಸುತ್ತೆ ನೀವಾಗೆ ಮಾಡ್ಕೊಳ್ಬೋದು. ಸೊ ಪ್ರತಿ ಶುಕ್ರವಾರ ನಾನಂತೂ ಹೇಳೇ ಕೊಡ್ತೀನಿ, ನನ್ನ ವರ್ಷನ್ದು ಬೇರೆ ಬೇರೆ ರೆಸಿಪೀಸ್ ಹೇಳ್ಕೊಡ್ತೀನಿ. ಬಟ್ ಇನ್ನೂ ರೆಸಿಪೀಸ್ ಬೇಕು, ಸಡನ್ ಬೇಕಾಗುತ್ತೆ ಅಂತ ಹೇಳಿದರೆ ಖಂಡಿತವಾಗ್ಲೂ ಇವರ ವೆಬ್ಸೈಟಲ್ಲಿದೆ. ಪ್ಯಾಕೆಟಲ್ಲೂ ಕೂಡ ವೆಬ್ಸೈಟ್ ಅಡ್ರೆಸ್ ಇದೆ, ಅದರಲ್ಲಿ ಹೋಗಿ ನೀವು ನೋಡಿಕೊಂಡು ನಿಮಗೆ ಬೇಕಾಗಿರುವಂಥ ರೆಸಿಪೀಸ್ ಕೂಡ ನೀವು ಮಾಡ್ಕೊಳ್ಬೋದು. ಸೊ ಎಷ್ಟು ಸುಲಭ ಅಲ್ಲ. ಪ್ಯಾಕೆಟ್ ಹಾಗೆ ಸಿಗುತ್ತೆ ಆ್ಯಂಡ್ ಕ್ರ್ಯಾಬ್ ಸ್ಟಿಕ್ ಹಾಗೆ ಸಿಕ್ಕಿದಾಗ ಬೇರೆ ಏನಾದರೂ ಡಿಫ್ರೆಂಟ್ ರೆಸಿಪಿ ಮಾಡ್ತೀನಿ, ಇಟಾಲಿಯನ್ ರೆಸಿಪಿ ಮಾಡ್ತೀನಿ ಅಂತ ಎಲ್ಲ ಅಂದ್ಕೊಳ್ತಾ ಇದ್ದರೆ ಖಂಡಿತವಾಗ್ಲೂ ಒಂದ್ಸರಿ ಚೆಕ್ ಮಾಡಿ ನೋಡಿ. ಸೊ ಟೊಮ್ಯಾಟೊ ಫುಲ್ ಬೆಂದಿದೆ. ಸೊ ಇದನ್ನಿನ್ನು ಸ್ಕಿನ್ ಪೀಲ್ ಔಟ್ ಮಾಡಿ ಹಾಗೇ ಗ್ರೈಂಡ್ ಮಾಡಿದರೆ ನೆಕ್ಸ್ಟ್ ನಮ್ಮ ಕೆಲಸ ಶುರು ಮಾಡ್ಕೊಳ್ಬೋದು. ನೆಕ್ಸ್ಟ್ ಪ್ರೋಸೆಸ್ ಸ್ಟಾರ್ಟ್ ಮಾಡ್ಬೋದು. ಇದು ತಣ್ಣಗೆ ಆಗ್ತಾ ಇರಲಿ. ಸೊ ತೀರಾ ಬಿಸಿ ಇದೆ, ಇದನ್ನಿನ್ನು ಪೀಲ್ ಮಾಡ್ಕೊಳ್ಬೇಕು, ಸ್ವಲ್ಪ ಕೆಲಸ ಇದೆ. ಸೊ ಇದು ತಣ್ಣಗಾಗೋವರೆಗೂ ನೀವು ತಗೊಳ್ಳಿ ಒಂದು ಸಣ್ಣ ಬ್ರೇಕ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್.
ಗಾದ್ರೆ ಪ್ರೀಮಿಯಂ ಸೀ ಫುಡ್, ಪೋಸ್ಟ್ಮ್ಯಾನ್ ತೂರ್ ದಾಲ್, ಹಾಗೆಯೇ ಡೈರಿ ಡೇ ಐಸ್ ಕ್ರೀಮ್. ಸೊ ನಾವು ಟೊಮ್ಯಾಟೊ ಪೀಲ್ ಮಾಡಿ ಬರ್ತೀನಿ ಅಂತ ಹೇಳಿದೆ. ಸೊ ಟೊಮ್ಯಾಟೊ ಪೀಲ್ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ. ಸೊ ತೀರಾ ಬಿಸಿ ಇರುವಾಗ ತುಂಬ ಕಷ್ಟ ಅನಿಸುತ್ತೆ, ಸ್ವಲ್ಪ ತಣ್ಣಗಾಗೋದಕ್ಕೆ. ಬಟ್ ಸ್ಟಿಲ್ ಇನ್ನೂ ಬಿಸಿ ಇದೆ. ಸೊ ಅದನ್ನು ತಣ್ಣಗೆ ಮಾಡಬೇಕು ಅಂತ ಹೇಳಿದ್ರೆ ಸ್ವಲ್ಪ ತಣ್ಣನ ನೀರಲ್ಲಿ ಹಾಕ್ಕೊಂಡ್ರೆ ಈಸಿಯಾಗಿ ಪೀಲಾಗಿ ಬರುತ್ತೆ. ಸೊ ನಾವಿದನ್ನು ಈಗ ಗ್ರೈಂಡ್ ಮಾಡ್ಕೊಳ್ಳೋಣ. ಓಕೆ, ಸೊ ಹೋಲಾಗಿ ಟೊಮ್ಯಾಟೊ ಈ ರೀತಿಯಾಗಿ ನಾವು ಬೇಯಿಸಿ ಗ್ರೈಂಡ್ ಮಾಡೋದ್ರಿಂದ ಅದರ ಒಂದು ಹಸಿ ವಾಸನೆ ಕೂಡ ಹೋಗುತ್ತೆ. ಆ್ಯಂಡ್ ಒಣಮೆಣಸನ್ನು ಕೂಡ ನಾವು ಹಾಗೇ ಬೇಯಿಸಿಟ್ಕೊಂಡಿದ್ದೀವಿ. ಯಾಕೆಂತ ಹೇಳಿದರೆ ಈ ರೀತಿ ಮಾಡೋದ್ರಿಂದ ಕಲರ್ ಕೂಡ ಒಳ್ಳೆಯದಾಗಿ ಬರುತ್ತೆ. ಆ್ಯಂಡ್ ಆಗಲೇ ಹೇಳಿದಾಗೆ ಹಸಿ ವಾಸನೆ ಹೋಗಿರುತ್ತೆ. ಸೊ ವಿಲ್ ಗ್ರೈಂಡ್ ದಿಸ್. ಸೊ ಫೈನ್ ಪೇಸ್ಟ್ ಆಗಿದೆ ನೋಡಿ, ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ನೆಕ್ಸ್ಟ್ ಇನ್ನು ಇದನ್ನು ಟೊಮ್ಯಾಟಿನಿ ಸಾಸ್ ಅಂತ ಹೇಳಿದ್ದೀನಿ. ಸೊ ಗ್ರೇವಿ ಮಾಡ್ಕೊಳ್ಳೋದಕ್ಕಿದೆ. ಸೊ ಅದಕ್ಕೂ ಮೊದಲು ಒಂದು ಕಡಾಯಿಯನ್ನು ಇಟ್ಕೊಳ್ಬೇಕು. ಸೊ ಆಗಲೇ ಹೇಳಿದ ಪ್ರಕಾರ ನಮ್ಮ ಅಡುಗೆ ಮನೆಯಲ್ಲಿ ಯಾವಾಗಲೂ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಹೆಲ್ದಿ ಟೇಸ್ಟಿ ಆಯಿಲ್. ಸ್ವಲ್ಪ ಸಾಕು. ಸೊ ಇದು ಎಣ್ಣೆ ಬಿಸಿ ಆಗ್ತಾ ಇರಲಿ. ಬಿಸಿ ಆಗ್ತಾ ಇರುವಾಗ ಅದ್ರ ಜೊತೆಗೆ ನಾವು ಯಾವಾಗಲೂ ಹೇಳ್ತೀನಿ ಒಟ್ಟೊಟ್ಟಿಗೆ ಕೆಲಸ ಮಾಡ್ಕೊಳ್ಬೇಕು. ಇದು ಸ್ವಲ್ಪ ಬೆಳ್ಳುಳ್ಳಿಯನ್ನು ಹಾಗೆ ಕ್ರಷ್ ಮಾಡಿಕೊಂಡು, ಎಸ್, ಸೊ ಪೇಸ್ಟ್ ಥರ ಬೇಕಾಗಿಲ್ಲ, ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡ್ರೆ ಸಾಕು. ಸೊ ಬೆಳ್ಳುಳ್ಳಿಯನ್ನು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಹುರ್ಕೊಳ್ಳಿ. ಆ್ಯಂಡ್ ಇದು ಇಟಾಲಿಯನ್ ಡಿಶ್ ಹೇಳ್ತಾ ಇದ್ದೀನಿ, ಟೊಮ್ಯಾಟಿನಿ ಆ ವರ್ಡಲ್ಲೇ ಇದೆ. ಇಟ್ಸ್ ಅನ್ ಇಟಾಲಿಯನ್ ಡಿಶ್. ಸ್ವಲ್ಪ ಇಂಡಿಯನ್ ವರ್ಷನ್ಗೆ ಸ್ವಲ್ಪ ನಾನು ಕನ್ವರ್ಟ್ ಮಾಡಿದ್ದೀನಿ. ಸೊ ಬೆಳ್ಳುಳ್ಳಿ ಫ್ರೈ ಆದ ಕೂಡಲೇ ನಾವು ಗ್ರೈಂಡ್ ಮಾಡ್ಕೊಂಡಿರುವಂಥ ಟೊಮ್ಯಾಟೊವನ್ನು ಹಾಕೊಳ್ಳೋಣ. ಒಣಮೆಣಸನ್ನು ಬೇಯಿಸಿ ಹಾಕಿರೋದ್ರಿಂದ ನಿಮಗೆ ಹೆಚ್ಚಾಗಿ ಕಲರ್ ಎಲ್ಲ ಹಾಕಬೇಕು ಅಂತ ಇಲ್ಲ. ಸೊ ಕೆಲವು ಕಡೆ ನಾವು ಏನಾದರೂ ಫುಡ್ ತಿನ್ನಬೇಕಾದ್ರೆ ಕಲರ್ ಹಾಕಿರ್ತಾರೆ. ಸೊ ಕಲರ್ನ ಅವಶ್ಯಕತೆ ಬರೋದಿಲ್ಲ. ಈ ರೀತಿಯಾಗಿ ನಾವು ಮನೇಲಿ ಮಾಡಬೇಕಂದ್ರೆ ತುಂಬ ಕಲರ್ಫುಲ್ ಕಾಣಬೇಕು ಅಂತ ಹೇಳಿದರೆ ಒಣಮೆಣಸನ್ನು ಬೇಯಿಸಿದರೆ, ನಿಮಗೆ ಬೇಯಿಸಿ ಗ್ರೈಂಡ್ ಮಾಡಿದರೆ ಇದೇ ರೀತಿ ಕಲರ್ ಬರುತ್ತೆ. ಸೊ ಇದು ಆಲ್ರೆಡಿ ಸಾಸ್ ಅಂತ ಹೇಳಿದ್ದೀನಿ, ಹಾಗಾಗಿ ಇದು ರನ್ನಿಂಗ್ ಇದರಲ್ಲಿ ಥಿಕ್ನೆಸ್ಸಲ್ಲಿ ಬರಲ್ಲ, ಸ್ವಲ್ಪ ತಿಕ್ಕಾಗಿರುತ್ತೆ. ಸೊ ಇದು ಈ ಕಡೆ ಕುದೀತಾ ಇರುವಾಗಲೇ ಸ್ವಲ್ಪ ಉಪ್ಪು, ಯಾಕೆಂತ ಹೇಳಿದರೆ ಬೇಯುವಾಗ ಅಥವಾ ಗ್ರೈಂಡ್ ಮಾಡುವಾಗ ಉಪ್ಪು ಹಾಕ್ಕೊಳ್ಳಿಲ್ಲ, ಸ್ವಲ್ಪ ರುಚಿಗೆ ತಕ್ಕಷ್ಟು. ಸೊ ಆಲ್ರೆಡಿ ಇದು ಒಣಮೆಣಸನ್ನು ಗ್ರೈಂಡ್ ಮಾಡಿ ಹಾಕ್ಕೊಂಡಿದ್ವಿ. ಅದರ ಜೊತೆಗೆ ಸ್ವಲ್ಪ ಪೆಪ್ಪರ್ ಪೌಡರ್, ವೆರಿ ಈಸಿ ರೆಸಿಪಿ, ಬೇಗ ಆಗುತ್ತೆ, ಜಟ್ಪಟ್ ಅಂತ ಆಗುತ್ತೆ. ಸೊ ನೀವೇನಾದರೂ ಅದ್ರ ರೈಸ್ ಮಾಡ್ತಾಯಿದ್ರೆ ಅದ್ರ ಜೊತೆಗೆ ಇದನ್ನು ಕೂಡ ಬೇಯಿಸ್ಕೊಂಡು ಸೈಡಲ್ಲಿ ಇಟ್ಕೊಂಡ್ರೆ ಜಟ್ಪಟ್ ಅಂತ ಅಡುಗೆ ಆಗೇ ಹೋಗುತ್ತೆ. ಸೊ ಅದು ಕುದೀತಾ ಇರಲಿ. ಅದರ ಜೊತೆಗೆ ಸೊ ನಾವು ಗ್ರೀನ್ ಆನಿಯನನ್ನು ಕೂಡ ಹಾಕ್ಕೊಳ್ತಾ ಇದ್ದೀವಿ. ಸ್ವಲ್ಪ
ಸ್ಪ್ರಿಂಗ್ ಆನಿಯನ್ ಕೂಡ ಹಾಕೊಳ್ಳೋಣ. ಇದೇ ಟೈಮಲ್ಲಿ ಇದಕ್ಕೆ ಹಾಕೊಂಡ್ಬಿಟ್ರೆ ಆಯಿತು. ಸೊ ಫಟಾಫಟ್ ಅಂತ ಡಿಶ್ ರೆಡಿ ಆಗುತ್ತೆ. ಸೊ ನಾವು ಈ ಟೈಮಲ್ಲಿ ನಾವು ಸ್ವಲ್ಪ ಇದಕ್ಕೆ ಫ್ರೆಶ್ ಕ್ರೀಮನ್ನು ಹಾಕೊಳ್ಳೋಣ. ಯಾಕೆಂತ ಹೇಳಿದರೆ ಟೊಮ್ಯಾಟೊ ಆ್ಯಸ್ ಇಟ್ ಈಸ್ ಸ್ವಲ್ಪ ಸ್ವೀಟ್ ಇರುತ್ತೆ, ಬಟ್ ನಾವು ಒಣಮೆಣಸು ಹಾಕ್ಕೊಂಡಿರೋದ್ರಿಂದ ಸ್ವಲ್ಪ ಕಡಕ್ ಅನಿಸುತ್ತೆ. ಅದಕ್ಕೋಸ್ಕರ ಇದು ಸ್ವಲ್ಪ ಸ್ವೀಟಿಶ್ ಟೆಕ್ಸ್ಚರ್ ಕೂಡ ಕೊಡುತ್ತೆ. ಆ್ಯಂಡ್ ಕಲರ್ ಆ್ಯಂಡ್ ಕನ್ಸಿಸ್ಟೆನ್ಸಿ ಸೂಪರ್. ಸೊ ಇದು ಸ್ವಲ್ಪ ವರ್ಷನ್ ಈ ಕಡೆ ಇಂಡಿಯನ್ ವರ್ಷನ್ಗೆ ಚೇಂಜ್ ಮಾಡಿರುವಂಥದ್ದು. ಯಾಕೆಂತ ಹೇಳಿದರೆ ನಮಗೆ ಏನಿದ್ರೂ ಕೂಡ ಸ್ವಲ್ಪ ಕ್ರೀಮಿಶ್ ಬೇಕೇ ಬೇಕು. ಸೊ ಹಾಗಾಗಿ ಆಗಲೇ ಹೇಳಿದ ಪ್ರಕಾರ ಗೀ ರೈಸ್ಗೂ ಕೂಡ ಆಗುತ್ತೆ ಅಂತ ಹೇಳಿದ್ರೆ ಈ ರೀತಿಯಾಗಿ ಮಾಡಿಕೊಂಡ್ರೆ ಗೀ ರೈಸ್ಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಕ್ರೀಮ್ ಹಾಕಿದ ನಂತರ ತುಂಬ ಹೊತ್ತು ಏನು ಕುದಿಸ್ಕೊಳ್ಬೇಕು ಅಂತ ಇಲ್ಲ. ಸೊ ಇದೇ ಟೈಮಲ್ಲಿ ನಾವು ಇದನ್ನು ತೀರಾ ಚಿಕ್ಕ ಪೀಸ್ ಬೇಡ, ಬರೀ ವಿಲ್ ಮೇಕ್ ಇಟ್ ಹಾಫ್. ಎಲ್ಲವನ್ನು ಕೂಡ ಇದಕ್ಕೆ ಹಾಕೊಂಡ್ಬಿಡೋಣ. ಯೂಶ್ವಲಿ ನೀವು ಕ್ರ್ಯಾಬ್ ಏನಾದರೂ ಡಿಶ್ ಮಾಡಬೇಕು ಅಂದರೆ ನೀವು ಹೊರಗಡೆ ಹೋಗಿ ಕ್ರ್ಯಾಬ್ ತಂದು ಕ್ಲೀನ್ ಮಾಡಿ ಅದನ್ನು ಮತ್ತೆ ಮ್ಯಾರಿನೇಟ್ ಮಾಡಿ ಮತ್ತೆ ಫ್ರೈ ಮಾಡ್ಕೊಳ್ಳೋಂದ್ರೆ ಎಷ್ಟು ಕೆಲಸ ಆಯಿತು ನೋಡಿ. ಇದೇನಿಲ್ಲ, ಪ್ಯಾಕೆಟ್ ತೊಗೊಂಡು ಬನ್ನಿ, ಕಟ್ ಮಾಡಿ ಹಾಗೆ ಹಾಕಿ ಡೀಪ್ ಫ್ರೈ ಮಾಡಿ ಇದ್ರ ಜೊತೆಗೆ ಹಾಕಿ, ಎಷ್ಟು ಸುಲಭ, ಬೇಗಾಗೋಯ್ತು. ಸೊ ಈಗ ಲಾಸ್ಟಲ್ಲಿ ಸ್ವಲ್ಪ ಮೇಲೆಯಿಂದ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಬೇಡ. ದೆನ್ ವಿ ಆರ್ ಡನ್. Yes, switch off the gas. So crab tomatini sauce is ready. Crab rice with crab tomatini sauce ರೆಡಿ ಆಗಿದೆ. ಸೊ ಟೇಸ್ಟ್ ಆಮೇಲೆ ನೋಡ್ತೀನಿ, ಮಾಡೋ ವಿಧಾನವನ್ನು ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ. ಕ್ರ್ಯಾಬ್ ಟೊಮ್ಯಾಟಿನಿ ಸಾಸ್ ತಯಾರಿಸುವ ವಿಧಾನ: ಮೊದಲು 2 ರಿಂದ 3 ಟೊಮ್ಯಾಟೊ, 4 ರಿಂದ 5 ಒಣಮೆಣಸಿಗೆ ಮುಳುಗುವಷ್ಟು ನೀರು ಹಾಕಿ ಬೇಯಿಸಿ. ಇನ್ನೊಂದೆಡೆ ಕಾದ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಕ್ರ್ಯಾಬ್ ಕ್ಲೋವನ್ನು ಕರೆದಿಟ್ಟುಕೊಳ್ಳಿ. ಬೆಂದ ಟೊಮ್ಯಾಟೊ ಸಿಪ್ಪೆ ತೆಗೆದು ಹಾಗೂ ಒಣಮೆಣಸನ್ನು ಒಟ್ಟಿಗೆ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಆನಂತರ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೆಚ್ಚಿದ ಬೆಳ್ಳುಳ್ಳಿಯನ್ನು ಹುರಿದು ಟೊಮ್ಯಾಟೊ ಪೇಸ್ಟ್, ಸ್ವಲ್ಪ ನೀರು, ರುಚಿಗೆ ತಕ್ಕಷ್ಟು ಉಪ್ಪು, ಕರಿಮೆಣಸು ಪುಡಿ ಹಾಕಿ ಕುದಿಸಿ. ಕುದಿ ಬಂದ ಬಳಿಕ ಹೆಚ್ಚಿದ ಸ್ಪ್ರಿಂಗ್ ಆನಿಯನ್, ಕರಿದ ಕ್ರ್ಯಾಬ್ ಕ್ಲೋ ತುಂಡುಗಳನ್ನು ಹಾಕಿ 1-2 ನಿಮಿಷ ಬೇಯಿಸಿ ಕೊತ್ತಂಬರಿ ಸೊಪ್ಪು ಉದುರಿಸಿದರೆ ರುಚಿಕರ ಕ್ರ್ಯಾಬ್ ಟೊಮ್ಯಾಟಿನಿ ಸಾಸ್ ರೆಡಿ ಟು ಸರ್ವ್. ಎಸ್, ಬಿಸಿ ಬಿಸಿ ಆಗಿರುವಂಥ ಕ್ರ್ಯಾಬ್ ಟೊಮ್ಯಾಟಿನಿ ಸಾಸ್ ಹೇಗೆ ಮಾಡೋದು ನೋಡ್ಕೊಂಡ್ರಿ. ಸೊ ಕಾಂಬಿನೇಷನ್ ವಿತ್ ಕ್ರ್ಯಾಬ್ ರೈಸ್, ಸೂಪರ್, ಮೈಂಡ್ ಬ್ಲಾಗಿಂಗ್ ಅಸ್ಸಮ್ ಆಗಿದೆ. ನಾನು ಆಗಲೇ ಹೇಳಿದಾಗೆ ಸೊ ಇಂಡಿಯನ್ ವರ್ಷನಲ್ಲಿ ನೀವು ಏನೇ ಮಾಡಿದರೂ ಕೂಡ ಆದರೆ ಗೀ ರೈಸ್ ಅಥವಾ ಜೀರಾ ರೈಸ್ ಮಾಡ್ಕೊಳ್ಳಿ ಅಥವಾ ಪ್ಲೇನ್ ಪುಲಾವ್ ಅದ್ರ ಜೊತೆಗೂ ಕೂಡ ತುಂಬ ಚೆನ್ನಾಗಿ ಹೊಂದ್ಕೊಂಡು ಹೋಗುತ್ತೆ. ಯಾಕೆ ಅಂತ ಹೇಳಿದರೆ ಕ್ರೀಮ್ ಹಾಕಿರೋದ್ರಿಂದ ನಮ್ಮ ಇಂಡಿಯನ್ ಟೇಸ್ಟ್ ಬಡ್ಸ್ಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಅಥವಾ ಹಾಗೇ ನೀವು ಮಾಡಿಕೊಂಡ್ರು ಕೂಡ, ಅಥವಾ ಇಟಾಲಿಯನ್ ಡಿಶಸ್ ಇದಕ್ಕೂ ಜೊತೆಗೆ ಕ್ರ್ಯಾಬ್ ರೈಸ್ ಜೊತೆಗೂ ಕೂಡ ತುಂಬ ಚೆನ್ನಾಗಿ ಹೊಂದ್ಕೊಳ್ತಾ ಇದೆ. ಆ್ಯಂಡ್ ವೆರಿ ಸಾಫ್ಟ್ ಜ್ಯೂಸಿ ಕ್ರ್ಯಾಬ್ ಕ್ಲಾಸ್. ಸೊ ಫ್ರೈ ಮಾಡಿದ್ದು ಸಖತ್ತಾಗಿದೆ, ತುಂಬ ಚೆನ್ನಾಗಿದೆ. ಸೊ ನಾನಂತೂ ಮಧ್ಯಾಹ್ನದ ಊಟ ಹೊಟ್ಟೆ ಚರ್ ಅಂತ ಇದೆ. ತಿಂತಾಯಿದ್ರೆ ಇನ್ನೂ ಟೈಮ್ ಇಲ್ಲ, ಇದನ್ನು ತಿಂತಾಯಿದ್ರೆ ತಿನ್ನಬೇಕು ಅನಿಸುತ್ತೆ. ಸೊ ಇದನ್ನೆಲ್ಲ ಖಾಲಿ ಮಾಡ್ತೀನಿ. ಮತ್ತು ಮುಂದಿನ ಶುಕ್ರವಾರ ಇಂಥದ್ದೇ ಸೂಪರ್ಬ್ ರೆಸಿಪಿ, ಸೊ ಡಿಫ್ರೆಂಟ್ ರೆಸಿಪಿ, ಸೂಪರ್ಬ್ ರೆಸಿಪಿ ಲಾಬ್ಸ್ಟರಿಂದ ಹೇಗೆ ಮಾಡೋದು ಅದನ್ನು ಹೇಳ್ಕೊಡ್ತೀನಿ. ಸೊ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿ ಆಗ್ತಾನೆ. ಎಲ್ಲರಿಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್,
ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಗಾದ್ರೆ ಪ್ರೀಮಿಯಂ ಸೀ ಫುಡ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್. ಸಿನಿಮಾದಲ್ಲಿ ಕಷ್ಟದಲ್ಲಿರೋರ್ನ ಸ್ಟಾರ್ ಕಾಪಾಡ್ತಾರೆ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.